ಕೊರೋನಾ ಮಹಾಮಾರಿಯಿಂದ ಸಂಕಷ್ಟಕ್ಕೆ ಒಳಗಾದ ಯಕ್ಷಗಾನ ಕಲಾವಿದರಿಗೆ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಂದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದ ಮೂಲಕ ರೂಪಾಯಿ 20 ಲಕ್ಷ ವೆಚ್ಚದಲ್ಲಿ 1800 ಅಗತ್ಯ ವಸ್ತುಗಳ ಆಹಾರದ ಕಿಟ್ಗಳನ್ನು ಕಲಾವಿದರಿಗೆ ಕಾರ್ಮಿಕರಿಗೆ ವಿತರಣೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಾಡಲಾಗ್ತಾ ಇದ್ದು ಮೇ 10ರಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗದಿಯಲ್ಲಿ ಪುತ್ತೂರಿನ ಯಕ್ಷಗಾನ ಕಲಾವಿದರಿಗೆ ಮತ್ತು ಕಾರ್ಮಿಕರಿಗೆ ವಿತರಣೆ ಮಾಡಲಾಯಿತು. ಉಡುಪಿ ಯಕ್ಷಗಾನ ಕಲಾರಂಗ ಸಂಸ್ಥೆ ಈ ವಿತರಣೆಯ ನೇತೃತ್ವ ವಹಿಸಿಕೊಂಡಿದ್ದು ಶ್ರೀ ಕ್ಷೇತ್ರ ಮಂದಾರ್ತಿ ದೇವಳದಿಂದ 4 ಬಸ್ನಲ್ಲಿ ಕಿಟ್ ವಿತರಣೆ ನಡೆಯಿತು. ಈ ಸಂದರ್ಭ ಉಡುಪಿ ಯಕ್ಷಗಾನ ಕಲಾರಂಗ ಸಂಸ್ಥೆಯ ಕಾರ್ಯದರ್ಶಿ ಮುರಳಿ ಕಡೆಕ್ಕಾರ್, ಬಾಲಕೃಷ್ಣ ಕಿಶೋರ್, ಪುತ್ತೂರಿನ ಯಕ್ಷಗಾನ ಕಲಾವಿದರಾದ ತಿಲಕರಾಜ್ ಹೆಗ್ಡೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಕಲೆ ಕಲಾವಿದರು ಹೇಳಿ ತುಂಬಾ ಪ್ರೀತಿ. ಅವರ ಮಿತಿಯಲ್ಲಿ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಕೊಲ್ಲೂರು ದೇವಳದ ವತಿಯಿಂದ ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ 1800 ಕಿಟ್ಟುಗಳು ಕೇವಲ ತೆಂಕು ಬಡಗಿನ ಕಲಾವಿದರು ಮಾತ್ರ ಅಲ್ಲ, ಕಾರ್ಮಿಕ ವರ್ಗಕ್ಕೂ ಕೂಡ ಇದನ್ನು ಕೊಡಬೇಕು ಎಂಬ ಒಂದು ಕಲ್ಪನೆ ಅವರಿಗಿದೆ. 1800 ಕಿಟ್ಟನ್ನು ಮಾಡಿದ್ದೇವೆ. ನಿನ್ನೆ 900 ಕಿಟ್ಟನ್ನು ಕೇವಲ ಉಡುಪಿ ಜಿಲ್ಲೆಯಲ್ಲಿ ಬಡಗುತಿಟ್ಟಿನ ಕಲಾವಿದರಿಗೆ ಕೊಟ್ಟಿದ್ದೇವೆ. ಅದರಲ್ಲಿ ಕೆಲವು ಕಟೀಲು ಕಲಾವಿದರು ಇದ್ದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 3 ಬಸ್ಸು ಮಂದಾರ್ತಿ ದೇವಳ ಕೊಡುಗೆ ಮಾಡದಂತಹ 3 ಬಸ್ಸಿನಲ್ಲಿ 3 ಟೀಮ್ ಆಗಿ ಹೋಗ್ತಾ ಇದ್ದೇವೆ. ಮೂಲೆ ಮೂಲೆಗೆ ಹೋಗಿ, ಯಾಕೆಂದ್ರೆ ಕಲಾವಿದರಿಗೆ ಬಸ್ ಇಲ್ಲ, ಬರಲಿಕ್ಕೆ ವಾಹನ ಇಲ್ಲ. ಆದಷ್ಟು ಅವರ ಹತ್ತಿರಕ್ಕೆ ಹೋಗಿ ಈ ಕಿಂಚಿತ್ ದೊಡ್ಡ ಏನು ಕೊಡುಗೆ ಅಲ್ಲ, ಒಂದು ಕಿಂಚಿತ್ ಕೊಡುಗೆಯನ್ನು ನಾವು ಕೊಡುವ ಎಂಬ ದೃಷ್ಟಿಯಿಂದ ಉಡುಪಿ ಯಕ್ಷಗಾನ ಕಲಾರಂಗ ಕಲೆ ಕಲಾವಿದರಿಗಾಗಿ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು 45 ವರ್ಷದಿಂದ ಕೆಲಸ ಮಾಡ್ತಾ ಇರುವ ಸಂಸ್ಥೆ.